ಕರಾಟೆ ಪ್ರದರ್ಶನ ಕಲೆಯಲ್ಲ, ಅದು ಸ್ವರಕ್ಷಣಾ ಕಲೆ ಎಂದು ಬುಡಕಾನ್ ಕರಾಟೆಯ ಹಿರಿಯ ಶಿಕ್ಷಕ ವಾಮನ್ ಪಾಲನ್ ಹೇಳಿದ್ದಾರೆ. ಬುಧವಾರ ಬ್ರಹ್ಮಾವರ ಚಾಂತಾರು ಶ್ರೀ ಮಹಿಷಮರ್ದಿನಿ ಗದ್ದುಗೆ ಅಮ್ಮನವರ ದೇವಸ್ಥಾನದಲ್ಲಿ ಆರಂಭಗೊಂಡ ಕರಾಟೆ ತರಬೇತಿ ಮತ್ತು ತರಗತಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕರಾಟೆ ಸ್ವಯಂ ರಕ್ಷಣಾ ಕಲೆ ಮತ್ತು ಆತ್ಮಬಲವನ್ನು ಹೆಚ್ಚಿಸುವ ವಿಧಾನ ಇದ್ದರು. ಇದೇ ಸಂದರ್ಭದಲ್ಲಿ ಕೋವಿಡ್ನಿಂದ ಮೃತರಾದ ಹಿರಿಯ ಕರಾಟೆ ಶಿಕ್ಷಕ ನಿತ್ಯಾನಂದ ಕೆಮ್ಮಣ್ಣ ಇವರಿಗೆ ಕ್ಷಣಕಾಲ ಮೌನ ಪ್ರಾರ್ಥನೆ ಸಲ್ಲಿಸಲಾಯಿತು. ಕ್ರಾಸ್ಲ್ಯಾಂಡ್ ಕಾಲೇಜಿನ ಉಪನ್ಯಾಸಕ ನವೀನ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇವತ್ತು ಅಮೃತ ಹೊತ್ಕೊಂಡಿದ್ದಾರೆ. ಕರಾಟೆ ಹೇಳಿದರೆ ಬೇರೆ ವಿದ್ಯೆಗಳು ತರಲ್ಲ, ತುಂಬ ಕಷ್ಟಕರವಾದ ವಿದ್ಯೆ, ತುಂಬ ಯಾಕಂದರೆ ಟೈಮ್ ಸೆನ್ಸ್ ಬೇಕಾಗ್ತದೆ, ಪೇಷನ್ಸ್ ಬೇಕಾಗ್ತದೆ. ಯಾಕಂದರೆ ಒಂದು ತರಬೇತಿ ನೀಡಬೇಕಾದ್ರೆ ನಿಮಗೆ ಸಮಯದ ಕೊರತೆ ಇರಬಾರ್ದು.